ನಮಸ್ಕಾರ ಸ್ನೇಹಿತರೆ. ಈ ನಗರ ತನ್ನ ಕಡಲ ತೀರಗಳಿಗೆ ಹೆಸರುವಾಸಿಯಾಗಿದೆ. ಇದು ದಕ್ಷಿಣ ಭಾರತದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರವಾಗಿದೆ. ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಮಹಾನಗರವಾಗಿದೆ. ಇದನ್ನ ಕರ್ನಾಟಕದ ಹೆಬ್ಬಾಗಿಲೆಂದೇ ಕರೆಯುತ್ತಾರೆ. ಹೌದು ಸ್ನೇಹಿತರೆ, ಅದೇ ತುಳುನಾಡಿನ ರಾಜಧಾನಿ ಮಂಗಳೂರು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರಿನ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಂಗಳೂರು ಬಹುಸಂಸ್ಕೃತಿ ಹಾಗೂ ಬಹುಭಾಷೆಯ ನಗರವಾಗಿದೆ. ಕನ್ನಡದ ಜೊತೆ ತುಳು, ಕೊಂಕಣಿ ಹಾಗೂ ಬ್ಯಾರಿ ಭಾಷೆಗಳು ಇಲ್ಲಿನ ಪ್ರಮುಖ ಭಾಷೆಗಳಾಗಿವೆ. ಇಲ್ಲಿನ ಮೂಲ ನಿವಾಸಿಗಳು ತುಳುವನ್ನು ಮಾತಾಡುತ್ತಾರೆ. ತುಳು ಭಾಷೆಯಲ್ಲಿ ಮಂಗಳೂರಿಗೆ ಕೂಡ್ಲ ಎಂದು ಕರೆಯುತ್ತಾರೆ. ಕೂಡ್ಲ ಎಂದರೆ ಸಂಗಮ ಎಂದರ್ಥ. ನೇತ್ರಾವತಿ ಮತ್ತು ಫಾಲ್ಗುನಿ ನದಿಗಳು ಇಲ್ಲಿ ಸಂಗಮವಾಗುವುದರಿಂದ ತುಳುವಿನಲ್ಲಿ ಈ ಪ್ರದೇಶವನ್ನು ಕೂಡ್ಲ ಎಂದು ಕರೆಯುತ್ತಾರೆ. ಇನ್ನು ಕೊಂಕಣಿ ಭಾಷೆಯಲ್ಲಿ ಇದನ್ನ ಕೋಡಿಯಾಲ್ ಎಂದು ಕರೆಯುತ್ತಾರೆ. ಜೊತೆಗೆ ಸ್ಥಳೀಯ ಬ್ಯಾರಿ ಸಮುದಾಯದವರು ಬ್ಯಾರಿ ಭಾಷೆಯಲ್ಲಿ ಮಂಗಳೂರನ್ನು ಮೈಕಾಲ್ ಎಂದು ಕರೆಯುತ್ತಾರೆ. ಮೈಕಾಲ್ ಎಂದರೆ ಇದ್ದಿಲು ಎಂದರ್ಥ. ಹಿಂದಿನ ಕಾಲದಲ್ಲಿ ನೇತ್ರಾವತಿ ನದಿಯ ದಡದಲ್ಲಿ ಮರದಿಂದ ಇದ್ದಲು ತಯಾರಿಸುವ ರೂಢಿ ಇತ್ತು. ಆದ್ದರಿಂದಲೇ ಈ ನಗರವನ್ನು ಹಿಂದೆ ಮೈಕಾಲ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಕೇರಳಿಗರು ಮಂಗಳೂರನ್ನು ಮಲಯಾಳಂನಲ್ಲಿ ಮಂಗಳಾಪುರಂ ಎಂದು ಕರೆಯುತ್ತಾರೆ. ಇನ್ನು ಆಂಗ್ಲ ಭಾಷೆಯಲ್ಲಿ ಮಂಗಳೂರನ್ನು ಮ್ಯಾಂಗ್ಳೂರ್ ಎಂದು ಉಚ್ಚರಿಸುತ್ತಾರೆ. ಇನ್ನು ಹವ್ಯಕ ಭಾಷೆಯಲ್ಲಿ ಮಂಗಳೂರನ್ನು ಕೊಡೆಯಾಲ್ ಎಂದು ಕರೆಯುವ ರೂಢಿಯೂ ಕೂಡ ಇದೆ. ಒಂದೇ ಊರು ಆದರೂ ಹಲವಾರು ನಾಮಗಳು ಈ ನಗರಕ್ಕಿವೆ. ಆದರೆ ಮುಖ್ಯವಾಗಿ ಈ ನಗರಕ್ಕೆ ಮಂಗಳೂರು ಎಂದು ಹೆಸರು ಬಂದಿದ್ದು ಈ ಊರಿನ ದೇವತೆ ಮಂಗಳಾ ದೇವಿಯಿಂದ ಸ್ನೇಹಿತರೆ. ಅದಕ್ಕೆ ಶುದ್ಧ ಕನ್ನಡ ಭಾಷೆಯಲ್ಲಿ ಈ ಊರನ್ನು ಮಂಗಳೂರು ಎಂದು ಕರೆಯುತ್ತಾರೆ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಅಂದರೆ ಸಿಂಧೂ ಸಮುದ್ರದ ತೀರದಲ್ಲಿರುವ ಇದು ತನ್ನ ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳನ್ನು ಹೊಂದಿದೆ. ನೀವು ಮಂಗಳೂರಿಗೆ ಹೋಗಬೇಕೆಂದರೆ ಈ ಪಶ್ಚಿಮ ಘಟ್ಟಗಳನ್ನು ದಾಟಿಯೇ ಮಂಗಳೂರಿಗೆ ಹೋಗಬೇಕು. ಅರಬ್ಬಿ ಸಮುದ್ರದ ಬಂದರಾಗಿ ಅಭಿವೃದ್ಧಿಪಡಿಸಲಾದ ಇದು ಪ್ರಸ್ತುತ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ. ಮಂಗಳೂರು ತನ್ನ ದೇವಸ್ಥಾನಗಳಿಗೆ, ಕಡಲ ತೀರಗಳಿಗೆ ಹಾಗೂ ಕೈಗಾರಿಕೆಗಳಿಗೆ ಅತಿ ಹೆಸರುವಾಸಿಯಾಗಿದೆ. ಈ ಪ್ರದೇಶವು ಇಲ್ಲಿನ ಪ್ರಮುಖ ಗುಣಲಕ್ಷಣವಾದ ತೆಂಗಿನ ಮರಗಳು, ಜೊತೆಗೆ ಹೊರಳುವ ಪರ್ವತ ಶ್ರೇಣಿಗಳು, ಸಮುದ್ರಕ್ಕೆ ಹರಿಯುವ ನದಿ ಹೊಳೆಗಳು ಹಾಗೂ ಎಲ್ಲೆಲ್ಲೂ ಕಾಣುವ ಹಂಚಿನ ಛಾವಣಿ ಕಟ್ಟಡಗಳಿಂದ ತನ್ನ ವಿಶಿಷ್ಟತೆಯನ್ನು ಪಡೆದುಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಹಂಚಿನ ಮನೆಗಳು ಕಾಂಕ್ರೀಟ್ಗೆ ಪರಿವರ್ತನೆ ಆಗುತ್ತಿದೆ. ಇದಕ್ಕೆ ಕಾರಣ ಮಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಕ್ರಿಸ್ತಿ ಶಕ 1526ರಲ್ಲಿ ಪೋರ್ಚುಗೀಸರು ಮಂಗಳೂರನ್ನು ವಶಪಡಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಇದನ್ನು ಮ್ಯಾಂಗ್ಳೂರ್ ಎಂದು ಅಧಿಕೃತವಾಗಿ ಕರೆಯಲಾಗುತ್ತಿತ್ತು. ಮುಂದೆ 1799ರಲ್ಲಿ ಇದು ಬ್ರಿಟಿಷರ ಕೈವಶವಾದಾಗ ಈ ಪೋರ್ಚುಗೀಸ್ ಹೆಸರು ಆಂಗ್ಲ ಭಾಷೆಯಲ್ಲಿ ವಿಲೀನಗೊಂಡಿತು. ಹಿಂದೂ ಪುರಾಣಗಳ ಪ್ರಕಾರ ಈಗಿನ ಮಂಗಳೂರು ಪ್ರದೇಶವು ಪರಶುರಾಮನ ಸೃಷ್ಟಿಯ ಒಂದು ಭಾಗವಾಗಿತ್ತು.
ಮಹರ್ಷಿ ಶ್ರೀ ಪರಶುರಾಮರು ಸಮುದ್ರದಿಂದ ಹಿಂದಕ್ಕೆ ಪಡೆದುಕೊಂಡ ಕರಾವಳಿ ಪ್ರದೇಶವೇ ಈ ಪರಶುರಾಮನ ಸೃಷ್ಟಿ ಸ್ನೇಹಿತರೆ. ನಂತರ ಪರಶುರಾಮನು ಭಾನುವಿಕ್ರಮನೆಂಬ ರಾಜನನ್ನು ಇಲ್ಲಿಗೆ ಪಟ್ಟಕ್ಕೇರಿಸುತ್ತಾನೆ. ಮಂಗಳೂರಿನ ಮೇಲೆ ಯುರೋಪಿಯನ್ ಪ್ರಭಾವ 1498ರಿಂದಲೇ ಗುರುತಿಸಬಹುದು. ಆ ಸಮಯದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಗಾಮನು ಮಂಗಳೂರು ಸಮೀಪದ ಸೆಂಟ್ ಮೇರೀಸ್ ದ್ವೀಪದಲ್ಲಿ ಬಂದಿಳಿದಿದ್ದನೆಂದು ನಂಬಲಾಗಿದೆ. ಇದಕ್ಕೆ ಬೇಕಾಗುವ ಇತಿಹಾಸದ ಪುರಾವೆಗಳು ಇದನ್ನು ಸಿದ್ಧಪಡಿಸುತ್ತವೆ. 1520ರಲ್ಲಿ ಪೋರ್ಚುಗೀಸರು ಮಂಗಳೂರನ್ನು ವಿಜಯನಗರ ಅರಸರಿಂದ ವಶಪಡಿಸಿಕೊಳ್ಳುತ್ತಾರೆ. ಬ್ರಿಟಿಷ್ ಆಧಿಪತ್ಯದ ಸಮಯದಲ್ಲಿ ಈ ನಗರವು ಶಾಂತಿಯುತವಾದ ಆಡಳಿತವನ್ನು ಕಂಡಿತ್ತು. ಈ ಸಮಯದಲ್ಲೇ ಶಾಶ್ವತವಾದ ದೃಶ್ಯಮಾನ ಅಭಿವೃದ್ಧಿಗೆ ಮಂಗಳೂರು ಸಾಕ್ಷಿಯಾಗಿತ್ತು ಸ್ನೇಹಿತರೆ. ಕ್ರಮೇಣ ಇದು ಶಿಕ್ಷಣ ಮತ್ತು ಉದ್ಯಮದಲ್ಲಿ ಪ್ರವರ್ಧಮಾನವಾಗಿ ಬೆಳೆದು ಆಮದು ಮತ್ತು ರಫ್ತಿನ ವಾಣಿಜ್ಯ ಕೇಂದ್ರವಾಗಿ ರೂಪುಗೊಂಡಿದೆ. ಅದೇ ಕಾರಣಕ್ಕಾಗಿ ಇಂದಿಗೂ ದಕ್ಷಿಣ ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ವಾಣಿಜ್ಯ ಕೇಂದ್ರ ಮಂಗಳೂರಾಗಿದೆ. ಕರ್ನಾಟಕದಲ್ಲಿ ಏನೇ ರಫ್ತು ಆಗಬೇಕೆಂದರೆ ಅದು ಮಂಗಳೂರಿನ ಮೂಲಕವೇ. ಆದ್ದರಿಂದಲೇ ಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲೆಂದೇ ಕರೆಯುತ್ತಾರೆ. 1947ರಲ್ಲಿ ಭಾರತ ಸ್ವತಂತ್ರ ನಂತರ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಮಂಗಳೂರನ್ನು 1556ರಲ್ಲಿ ಮೈಸೂರು ರಾಜ್ಯದೊಳಗೆ ವಿಲೀನಗೊಳಿಸಲಾಗುತ್ತದೆ. ಮೈಸೂರು ರಾಜ್ಯಕ್ಕೆ ಬಂದರಿನ ಸೌಲಭ್ಯವನ್ನು ಒದಗಿಸುತ್ತಿದ್ದ ಮಂಗಳೂರು ರಾಜ್ಯದ ಪ್ರಮುಖ ಸ್ಥಾನವನ್ನು ಪಡೆಯಿತು. ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ಗಳು 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡ ರಾಷ್ಟ್ರೀಕೃತ ಬ್ಯಾಂಕುಗಳಾಗಿವೆ ಸ್ನೇಹಿತರೆ. ಮಂಗಳೂರಿನ ಖಾದ್ಯವು ಬಹುಮಟ್ಟಿಗೆ ದಕ್ಷಿಣ ಭಾರತದ ಖಾದ್ಯಗಳಿಂದ ಪ್ರಭಾವಿತಗೊಂಡಿದೆ. ಮಂಗಳೂರಿನ ವ್ಯಂಜನ ಅಂದರೆ ಕರಿ, ತೆಂಗಿನಕಾಯಿ ಹಾಗೂ ಕರಿಬೇವಿ ಎಲೆನಿಂದ ಅಧಿಕವಾಗಿ ಬಳಸಲಾಗುತ್ತದೆ. ಶುಂಠಿ, ಬೆಳ್ಳುಳ್ಳಿ ಹಾಗೂ ಮೆಣಸನ್ನು ಕೂಡ ಈ ವ್ಯಂಜನಗಳಲ್ಲಿ ಬಳಸಲಾಗುತ್ತದೆ. ಮಂಗಳೂರಿನ ಮೀನಿನ ಕರಿ ಕೆನರಾದುದ್ದಕ್ಕೂ ತನ್ನ ರುಚಿಗೆ ಜನಪ್ರಿಯವಾಗಿದೆ. ಜೊತೆಗೆ ಕೋರಿ ರೊಟ್ಟಿ, ಬಂಗಡೆ, ಕಡ್ಲೆ ಮೊನೋಲಿ, ಸುಕ್ಕ, ನೀರ್ದೋಸೆ, ಭೂತಾಯಿ, ಪತ್ರೊಡೆ ಹೀಗೆ ಹಲವು ಜನಪ್ರಿಯ ತಿಂಡಿಗಳು ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಮುಂದಿನ ಭಾಗದಲ್ಲಿ